ऊपर नहीं जा रहा है, उधर बस स्टैंड है सभी पब्लिक का। बस नीचे में सिटी बस नीचे से जाना, फिर ऐसे कैसे जा सकते हैं? क्या है? नहीं, इधर मीडियम ओपनिंग रखना बोलने से हम लोग रखे। नहीं ऐसे आपके नोट देखो, आप प्लान करने जाए आपको कैसे ऐसे नहीं, हमको सिर्फ गाड़ी केरला नहीं जाना, हमको पब्लिक को District जाना। administration is demanding for this, we have to do. Okay. We will take the letter from the district What administration minister. We will do this. What I suggest Yes, is, sir. see, when you make an highway, it's not the people who's going to Kerala or Goa. It's for the local people. You have to take into consideration the difficulties what local people are facing. And the local people are wholeheartedly support giving the line for 60 meters. What is there? What I suggest is to make a son and a ramp like this, how you have done in Udupi. That's the only method where you can come straight and take right. Those people can come down. There, this level also has to go down, sir. Otherwise, Be like a Yeah, that do something ಅಲ್ಲ ಮಾಡಬೇಕಲ್ಲ. ಅದೇ ನೋಡಿ अभी अभी वो very प्लान आप difficult, sir, because सुनो सर, पहले सुनो। अभी ये प्रैक्टिकल है। आपका अभी का प्लान क्या है? ऐसे वो इम्प्रैक्टिकल है, वो प्रैक्टिकल नहीं चल सकता है। क्यों? एक बस नीचे से जाना, इधर से बस जाएंगे तो सिर्फ कार रिक्शा छोड़ दो, बस जानेंगे तो उधर ब्लॉक होता है। कैसे आप उधर 15 मीटर्स आके अंदर से ठीक है। रिक्वायर्ड हम लोग 7.5 तक हम लोग वाइडनिंग कर सकते हैं। अदरवाइज One bus carriage 3.5. One your single way is 3.5. Width of the bus 3.5. 3.5. One carriage or a single road is 3.5. 2 is 7. आप रिक्शा व्हीकल को जो कुछ नहीं कर सकते। So here what I am suggesting is, let these people make a plan. Let us we also buy a private distributor we can have a plan over, and we'll give it to you. You have to rectify it very soon. Now, until when you open, the problem will start. वाइड 3.5 लाइन मिलेगा और 3.5 एक्स्ट्रा लाइन मिलेगा। इधर आके स्लो करके इसको देख के ये टर्न। ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ನಿರ್ಮಾಣ ಆಗಿರುವ ನಮ್ಮ ಮುಖ್ಯ ರಸ್ತೆ ಹೈವೇ ಭಾಗಶಃ ನಮ್ಮ ಫ್ಲೈಓವರ್ ಇವತ್ತು ಪೂರ್ಣ ಗೊತ್ತಾಗ್ತಾ ಇದೆ. ಬಂದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ತುಕ್ಕೋಟಿಂದ ಯೂನಿವರ್ಸಿಟಿಗೆ ಹೋಗುವಂಥದ್ದು, ನಮ್ಮ ಓವರ್ ಬ್ರಿಡ್ಜಿಂದ ಉಳ್ಳಾಲ ಕಡೆಗೆ ಹೋಗುವಂಥದ್ದು ಮತ್ತು ಜನಸಾಮಾನ್ಯರು ಆ ಕಡೆ ನಡ್ಕೊಂಡು ಹೋಗುವಂಥ ಈ ಎಲ್ಲ ಸಮಸ್ಯೆಯನ್ನು ಪರಿಶೀಲನೆ ಮಾಡಿ ಇದು ಜನರಿಗೆ ಸ್ಥಳೀಯ ನಾವು ಹೈವೇ ನಿರ್ಮಾಣ ಮಾಡುವಾಗ ಸ್ಥಳೀಯ ಮಟ್ಟದ ಜನರಿಗೆ ತೊಂದರೆ ಆಗಬಾರದು ಉದ್ದೇಶದಿಂದ ಇವತ್ತು ಚರ್ಚೆ ಮಾಡಿ ಚರ್ಚೆ ಮಾಡಿ ಬಂದಿದ್ದೇವೆ. ಬಹುಶಃ ಯಾವ ಜಂಕ್ಷನ್ ನಮಗೆ ಅಗಲೀಕರಣ ಕೆಳಗಿನ ಸರ್ವಿಸ್ ರಸ್ತೆ ಅಗಲೀಕರಣ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಮ್ಯಾಕ್ಸಿಮಮ್ ಅಗಲೀಕರಣಗೊಳಿಸಿ ಜನಸಾಮಾನ್ಯರಿಗೆ ನಡೆದಾಡಲು ಬೇಕಾಗುವಂಥ ವ್ಯವಸ್ಥೆ ಮಾಡಲು ಪ್ರಯತ್ನ ತೀರ್ಮಾನ. ನಮ್ಮ ಓವರ್ ಬ್ರಿಡ್ಜ್ ಜಂಕ್ಷನ್ ಏನಿದೆ ಭಾಳ ಜನ ವಾಹನ ದಟ್ಟಣೆ ಇವತ್ತು ಜಾಗ. ಅದಕ್ಕೆ ಇದು ಬೀಚಿಗೆ ಹೋಗುವಂಥದ್ದು, ದರ್ಗಾ, ಚರ್ಚ್, ದೇವಸ್ಥಾನಗಳು, ಶಾಲೆಗಳು ಮತ್ತು ಸೋಮೇಶ್ವರಿಗೆ ಹೋಗುವಂಥ ಇಲ್ಲಿ ಭಾಳಷ್ಟು ಇವತ್ತು ವಾಹನಗಳು ಇವತ್ತು ಜನದಟ್ಟಣೆ ಇವತ್ತು ಆಗ್ತದೆ. ಈ ಜಂಕ್ಷನ್ಗೆ ಇವತ್ತು ಬಹುಶಃ ಶಾಶ್ವತವಾಗಿ ನಮ್ಮ ಒಂದು ಶಾಶ್ವತ ಒಂದು ಸೊಲ್ಯೂಷನ್ ಇವತ್ತು ಆಗಬೇಕು, ಪರಿಹಾರ. ಅದು ಯಾವುದಂತ ಹೇಳಿದರೆ ಬಹುಶಃ ನಾವು ಒಂದು ಫ್ಲೈಓವರ್ ಇಲ್ಲಿ ನಮ್ಮ ಸರ್ವಿಸ್ ರೋಡಿಂದ ಬರುವಂಥ ಒಂದು ಫ್ಲೈಓವರನ್ನು ನಮ್ಮ ಉಳ್ಳಾಲ ನಗರಕ್ಕೆ ಮಾಡಲಿಕ್ಕೆ ಇವತ್ತು ಒಂದು ಅಂದಾಜು ಮಾಡಿದ್ದೇವೆ. ಇದಕ್ಕೆ ನಮ್ಮ ಜಿಲ್ಲಾಡಳಿತ ಕೂಡ ನಾವು ಒಂದು ಪ್ಲ್ಯಾನ್ ಮಾಡ್ತೇವೆ. ಅದರ ಜೊತೆಯಲ್ಲಿ ನಮ್ಮ NHR ಕೂಡ ಒಂದು ಪ್ಲ್ಯಾನ್ ಮಾಡ್ತೇವೆ. ಮುಂದಿನ 2 ಪ್ಲ್ಯಾನನ್ನು ಇಟ್ಟುಕೊಂಡು ನಮ್ಮ ಜಿಲ್ಲಾಡಳಿತ ಕೂತ್ಕೊಂಡು ಅದನ್ನು ನಾವು ಡೆಲ್ಲಿಗೆ ಕಳಿಸಿ ಅಲ್ಲಿಂದ ನಾವು ಅದನ್ನು ಅಪ್ರೂವ್ ಮಾಡಲಿಕ್ಕೆ ನಮ್ಮ ಪ್ರಯತ್ನ ಮಾಡ್ತೇವೆ. ಅಲ್ಲಿಯ ತನಕ ಯಾರು ಕೂಡ ನಮ್ಮ ಅಪಘಾತ ಆಗಬಾರ್ದು, ಜೀವಾನಿ ಆಗಬಾರ್ದು ಮತ್ತು ನಷ್ಟ ಆಗಬಾರ್ದು ಉದ್ದೇಶದಿಂದ ಈ ಜನಸಾಮಾನ್ಯ ಎಲ್ಲ ಕೂಡ ಏನು ಕಳವಳಿದೆಯಾ ಅದನ್ನು ಬಗೆಹರಿಸುವ ಉದ್ದೇಶದಿಂದಾಗಿ ಸ್ವಲ್ಪ ಮುಂದೆ ಹೋಗಿ ಈ ಓವರ್ ಬ್ರಿಡ್ಜಿಂದ ಅದು 150 ಮೀಟರ್ ಮುಂದೆ ಹೋಗಿ ಅಲ್ಲಿ ಬಹುಶಃ ವಾಹನಗಳು ತಿರುಗಿ ಮತ್ತೆ ಬಹುಶಃ ಈ ಕಡೆ ಬಂದರೆ ಈ ನಮ್ಮ ಆಗೋದು ಅಪಘಾತ ತಪ್ಪಿದ್ದು ಈಸಿ ಆಗ್ತದೆ ಎಂಬ ಇವತ್ತು ತೀರ್ಮಾನಕ್ಕೆ ಬಂದಿದ್ದೇವೆ. ಆ ರೀತಿಯ ಕೆಲಸ ಇವತ್ತು ಸ್ಟಾರ್ಟಿಂಗ್ ಮಾಡಿ ಮುಂದಿನ ದಿನಗಳಲ್ಲಿ ಈ ಒಂದು ವ್ಯವಸ್ಥೆ ಇವತ್ತು ಮಾಡಲಾಗಿದೆ. ಜನಸಾಮಾನ್ಯರು ಕೂಡ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಮತ್ತು ಎಲ್ಲಿ ಸ್ಪೀಡ್ ಬ್ರೇಕರ್ನ ಅಗತ್ಯ ಇದೆಯಾ ಅಲ್ಲೆಲ್ಲರೂ ಕೂಡ ಸ್ಪೀಡ್ ಬ್ರೇಕರ್ ಕೂಡ ಇವತ್ತು ಅಳವಡಿಸಿಕೊಡಲಾಗಿದೆ. ಮತ್ತು ಸ್ಥಳೀಯ ಮಟ್ಟದ ಜನಸಾಮಾನ್ಯರಿಗೆ ಸಂಘ ಸಂಸ್ಥೆಗಳಿಗೆ ಏನಾದರೂ ಈ ಒಂದು ವ್ಯವಸ್ಥೆ ಇನ್ನಷ್ಟು ಉತ್ತಮ ರೀತಿಯಿಂದ ಮಾಡಲು ಏನೊಂದು ಉತ್ತಮವಾದ ಒಂದು ಸಲಹೆ ಸೂಚನೆ ಕೊಟ್ಟರೆ ಅದನ್ನು ಪುನಃ ಸ್ವೀಕರಿಸಲಿಕ್ಕೆ ತಯಾರಿ ಹೇಳಿದೆ. ಡೇಟಿಗೆ ಮುಖ್ಯಕ್ಕಿಂತ ನಮಗೆ ಆದಷ್ಟು ಬೇಗನೆ ಆಗಬೇಕು ನಾವು ಕೂಡ ಇರುವಂಥದ್ದು ಮಾತ್ರ
ಈ ಜನರ ಸಮಸ್ಯೆಯನ್ನು ಸ್ಥಳೀಯ ಮಟ್ಟದ ಜನರ ಸಮಸ್ಯೆಯನ್ನು ಬಗೆಹರಿಸದೆ ಬರೀ ಇನಾಗ್ರೇಷನ್ ಮಾಡಿ ಕೇರಳ ಮತ್ತು ಗೋವಾಗೆ ಹೋಗುವವರಿಗೆ ನಾವು ಪ್ರಯೋಜನ ಮಾಡೋದು ಏನು ಕೂಡ ಸುಖ ಇಲ್ಲ. ನಮ್ಮವರು ಕಷ್ಟದಲ್ಲಿದೆ, ಸ್ಥಳೀಯ ಜನರನ್ನು ಕಷ್ಟದಲ್ಲಿ ಸಿಲುಕಿಸಿಕೊಂಡು ಕೇರಳಕ್ಕೆ ನೇರವಾಗಿ ಹೋಗಲಿಕ್ಕೆ, ಗೋವಾಕ್ಕೆ ನೇರವಾಗಿ ಹೋಗುವಂಥ ಇದಕ್ಕೆ ಪ್ರಯೋಜನ ಆಗೋದಿಲ್ಲ. ಸೊ ಸ್ಥಳೀಯ ಮಟ್ಟದ ಜನಸಾಮಾನ್ಯ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡು ಮತ್ತು ಭವಿಷ್ಯದಕ್ಕೆ ನಾವು ಅದನ್ನು ಮಾಡಿ ಮತ್ತೆ ಇದಕ್ಕೆ ಚಾಲನೆ ಕೊಡಬೇಕಂತ ನಮ್ಮೆಲ್ಲ ಸ್ಥಳೀಯ ಮಟ್ಟದ ಆಗ್ರಹ. ಅದನ್ನೇ ಕೂಡ ನಾನು ಪ್ರತಿನಿಧಿ ಕೂಡ ಅದನ್ನು ಮುಂದಿಟ್ಟಿದ್ದೇನೆ. ಅದನ್ನು ಆ ಕೆಲಸ ಕೂಡ ಆದಷ್ಟು ಬೇಗ ಅದು ದಿವಸ ಒಳಗಡೆ ಮಾಡ್ತಂತ ಕೂಡ ಹೇಳಿದ್ದಾರೆ. ಈಗ ಸಂಸದರು ಬಂದು ಪರಿಶೀಲನೆ ಮಾಡಿದ್ದಾರೆ, ಅವರಿಗೆ ಈ ಸಮಸ್ಯೆ ಗೊತ್ತಾಗುತ್ತೆ. ನಾನು ಅವ್ರ ಜೊತೆ ಚರ್ಚೆ ಮಾಡ್ತೇನೆ. ಯಾಕಂತ ಹೇಳಿದರೆ ಅವರು ಗೊತ್ತಿದೆಯಾ ಅಥವಾ ನನಗೆ ಕೂಡ ಗೊತ್ತಿಲ್ಲ. ಏನಾದರೂ ಕೂಡ ನಾನು ಸಂಸದರು, ಅಧಿಕಾರಿಗಳು, ಜಿಲ್ಲಾಡಳಿತ ಕೂತ್ಕೊಂಡು ಚರ್ಚೆ ಮಾಡಿ ಇದಕ್ಕೆ ಪರಿಹಾರ ಕಾಣ್ತೇನೆ. ಡೆಡ್ ಎಂಡಲ್ಲಿ ಅವೈಜ್ಞಾನಿಕ ಆಗಿದೆ ಅಂತ ಹೇಳ್ತಿದ್ದಾರೆ ಸರ್. ಇದು ಖಂಡಿತವಾಗಿ, ಯಾಕೆಂತ ಹೇಳಿದರೆ ಒಮ್ಮೆ ಇವರು ಮಾಡುವಾಗ ಅವೈಜ್ಞಾನಿಕವಾಗಿಯೂ ಆಗಿದೆ ಮತ್ತು ಇದು ಜನರಿಗೆ ಒಂದು ಭಾಳ ಭಯದ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಅದು ಎಲ್ಲ ಸಮಸ್ಯೆಗೆ ಪರಿಹಾರ ಇದೆ. ಇದನ್ನು ಗೊಂದಲ ಮಾಡುವಂಥದ್ದು ಅಥವಾ ಯಾಕೆ ಇದು ಚರ್ಚೆ ಮಾಡೋದಕ್ಕಿಂತಲೂ ಇದಕ್ಕೆ ನಾವು ಸಮಸ್ಯೆಗೆ ಪರಿಹಾರ ಕಾಣಲಿಕ್ಕೆ ನಾವು ಮುಂದಾಗ್ತೀವಿ. ನಿರ್ಮಾಣ ಕಾರ್ಯಕ್ಕಿಂತ ಮೊದಲು ಸಚಿವರು ಈ ಬಗ್ಗೆ ಮಾಹಿತಿ ಕೊಡಲಿಲ್ಲ. ನಿರ್ಮಾಣ ನಾವು ಇದು ಹಲವಾರು ಸಲ ಮೀಟಿಂಗ್ ಆಯ್ತು ಇದ್ರ ಬಗ್ಗೆ. ನಿಮ್ಗೆ ಗೊತ್ತಿರಬೇಕು, ನಮ್ಮ ಜನತೆಗೆಲ್ಲ 4 ವರ್ಷಗಳ ಹಿಂದೆ ಬರೀ ಒಂದು ಸಿಂಗಲ್ ಟ್ರ್ಯಾಕ್ ಮಾಡಲಿಕ್ಕೆ ಅಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದು ನಮ್ಮ ತೊಕ್ಕೋಡು ಜಂಕ್ಷನ್ನಲ್ಲಿ. ಫೈಲಿಂಗ್ ಫೌಂಡೇಶನ್ ಆದ ನಂತರ ನಾನೇ ಶಾಸಕನಾಗಿದೆ 8 ವರ್ಷಗಳ ಹಿಂದೆ. ಅದನ್ನು ಬಂದು ನಾನೇ ಕಿತ್ತು ಬಿಸಾಡಿದ ನಂತರ ಅದು ರದ್ದಾಗಿ ಮತ್ತೆ ಜಿಲ್ಲಾಧಿಕಾರಿ ಮೀಟಿಂಗ್ ಆಗಿ ಮತ್ತೆ ಪ್ಲ್ಯಾನ್ ಅಪ್ರೂವ್ ಮಾಡಿಕೊಂಡು ಮತ್ತೆ ಇದಕ್ಕೆ ಬಹುಶಃ ಅವ್ರು ಆವಾಗ ನಾವು ಹೇಳಿದ್ದೇವೆ ಅಲ್ಲಿಂದ ನೇರವಾಗಿ ಅಲ್ಲಿ ತನಕ ಫ್ಲೈಓವರ್ ಮಾಡಿ ಅಂತೇಳಿ. ಅದು ಅವತ್ತು ನಮ್ಗೆ ಏನಾಗಿದೆ ಅಂತ ಹೇಳಿದರೆ ನಮಗೆ ಸ್ಥಳೀಯ ಮಟ್ಟದವರು ಕೂಡ ನನ್ನನ್ನೇ ದೂಷಣೆ ಮಾಡಿದರು. ಇಲ್ಲಿ ನಿಲ್ಲಿಸಿದ ಕಾರಣ ತಡವಾಗ್ತದೆ ಅಂತೇಳಿ. ಒಬ್ಬರೊಬ್ಬರು ಬೆಂಬಲ ಕೂಡ ಬರಲಿಲ್ಲ. ಡೆಲ್ಲಿಯಲ್ಲಿ ನಮಗೆ ಅಷ್ಟು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆಗುವುದಾದರೆ ಇಲ್ಲಿ ಆಗ್ತದೆ, ಇಲ್ಲದ್ರೆ ನಾವು ಫ್ಲೈಓವರೇ ನಾವು ಕ್ಯಾನ್ಸಲ್ ಮಾಡಿ ಮೇನ್ ರೋಡ್ ಮಾಡಿ ಸಿಗ್ನಲ್ ಮಾಡಿ ನಾವು ಬಿಡ್ತೇವೆ. ಆದಾಗ ಬಹುಶಃ ಅವತ್ತೇ ಈ ಒಂದು ಇಷ್ಟಾದರೂ ಆಗಲಿ ಅಂತ ಪರಿಸ್ಥಿತಿ ಬಂದು ನಿಂತಿದೆ. ಅವತ್ತೇನಾದೆಲ್ಲ ನಮಗೆ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಎಲ್ಲ ನಮ್ಮ ಸಂಘ ನಮಗೆ ಆ ಒಂದು ಹೋರಾಟಕ್ಕೆ ಎಲ್ಲರ ಬೆಂಬಲ ಕೊಟ್ಟು ನಿಂತಿದ್ದರೆ ಬಹುಶಃ ಅಲ್ಲಿ ತನಕ ತಗೊಂಡು ಹೋಗುವಂಥ ನಮಗೆ ಸಾಧ್ಯವಾಗ್ತದೆ. ಅವತ್ತು ಬಹುಶಃ ನಮ್ಮ ಮೇಲೆ ಏನೋ ಮಾಡಿದರು, ಈ ಫ್ಲೈಓವರ್ ನೀವು ಕೆಲಸ ನಿಲ್ಲಿಸಿದ ಕಾರಣ ತಡವಾಯಿತು ಅಂತೇಳಿ ರಾಜ್ಯಕವಾಗಿ ಮಾತಾಡೋದು. ಇನ್ನೊಂದು ಇದು ಬಂದ ಕಾರಣ ಸಮಸ್ಯೆ ಆಯಿತು. ಈಗ ಅದರ ಸಮಸ್ಯೆ ನಾವು ಕಷ್ಟಪಡಬೇಕು. ಅದೇ ಈಗ ಸರ್ವಿಸ್ ರೋಡ್ ಈಗ ಎಲ್ಲಿಂದಕ್ಕೆ ಅವರಿಗೆ ಸ್ಥಳೀಯರಿಗೆ ಸಮಸ್ಯೆ ಅಲ್ಲ, ಅದಕ್ಕೆ ಈಗ ಒಂದು ನಾವು ನಮ್ಮ ಇಲ್ಲಿಂದ ಒಂದು 100 ಮೀಟರ್ ಒಂದು ಡಿವೈಡ್ ಕೊಟ್ಟಾಗ ಅಲ್ಲಿ ಈಸಿ ಆಗ್ತದೆ. ಮತ್ತು ಇಲ್ಲಿ ಅಂಡರ್ ಪಾಸ್ ಮುಖಾಂತರ ಮೇಲೆ ಬರುವಂಥ ಅವಕಾಶ ಇದೆ. ಇದು ಈಗ ಸದ್ಯಕ್ಕೆ ನಾವು ಓಪನ್ ಆಗಿ ಬರುವಂಥದ್ದು. ಓಪನ್ ಆದ ನಂತರ ಕೆಲವೊಂದು ಬದಲಾವಣೆಗಳು ಮತ್ತು ಅಗತ್ಯ ಬಂದ ಕಡೆ ಸರ್ವಿಸ್ ರಸ್ತೆಗಳು ಮಾಡ್ಬೋದು. ಅದಕ್ಕೆ ಸಲ ಅವಕಾಶ ಕೂಡ ಇದೆ. ಮತ್ತು ಫಸ್ಟ್ ಈ ಒಂದು ಮೇನ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ಮತ್ತು ಈ ಸಮಸ್ಯೆ ಬಂದಾಗ ಬಗೆಹರಿಸ್ತೀವಿ. ಮತ್ತು ಚರಂಡಿ ಈಗಾಗಲೇ ಭಾಳ ಸ್ಪಷ್ಟ. ಫಸ್ಟಿಗೆ ಈ ಚರಂಡಿ ಇದನ್ನು ಇನಾಗ್ರೇಷನ್ ಆಗೋ ಮುಂಚೆ ಏನು ಮುಖ್ಯ ಚರಂಡಿ ಇದೆ, ಮಣ್ಣು ಹಾಕಿ ತುಂಬಿಸಿದ್ದಾರೆ, ವೀಕ್ ಇದೆ, ಆ ಚರಂಡಿ ತಮ್ಮ ಕ್ಲೀನ್ ಮಾಡಬೇಕು. ಓಡಾಡಲು ವ್ಯವಸ್ಥೆ ಮಾಡಬೇಕು. ವಾಹನಗಳು ಅಪಘಾತದ ರೀತಿ ನೋಡಿಕೊಂಡು ಇದನ್ನೆಲ್ಲ ಸೈಂಟಿಫಿಕ್ ಆಗಿ ನೋಡಿಕೊಂಡು ಇದಕ್ಕೆ ಪರಿಹಾರ ಕಂಡೇ ಆ ಉದ್ಘಾಟನೆ ಅದಕ್ಕೆ ಚಾಲನೆ ಕೊಡಬೇಕು.